ಶ್ರೀರಾಮ ಸೀತಾಮಾತೆ ಮತ್ತು ಆಂಜನೇಯ ಸ್ವಾಮಿ ವಿರುದ್ಧ ಅಸಹ್ಯಕರ ಹೇಳಿಕೆ ನೀಡಿದ ಕಾಂಗ್ರೆಸ್ ಮುಖಂಡೆ ಶೈಲಜಾ ಅಮರನಾಥ್ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಸನಾತನ ಸಂಸ್ಥೆ ವತಿಯಿಂದ ಪುತ್ತೂರು ಸಹಾಯಕ ಆಯುಕ್ತರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮನವಿ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಹಿಂದೂ ಮುಖಂಡ ದಿನೇಶ್ ಜೈನ್, ಹಿಂದೂ ದೇವರುಗಳ ಬಗ್ಗೆ ಅಸಹ್ಯವಾಗಿ ಮಾತನಾಡಿದ ಶೈಲಜಾ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲದೇ ಇದ್ದರೆ ಇಡೀ ಹಿಂದೂ ಸಮಾಜ ಬೀದಿಗೆ ಬಂದು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪುತ್ತೂರಿನಲ್ಲಿ ಕಾಂಗ್ರೆಸ್ನ ನಾಯಕಿ ಶೈಲಜಾ ಅಮರನಾಥ್ ಅವರು ಶ್ರೀರಾಮನನ್ನು ಮತ್ತು ಪ್ರಭು ಹನುಮಂತನನ್ನು ಸೀತಾಮಾತೆಯನ್ನು ಅವಮಾನಿಸಿ ಅತ್ಯಂತ ತುಚ್ಛವಾಗಿರುವಂಥ ಶಬ್ದಗಳಿಲ್ಲ. ಆ ಶಬ್ದವನ್ನು ನಾನು ಮತ್ತೆ ಪುನರುಚ್ಚರಿಸಿದರೆ ನಮ್ಮ ಧರ್ಮಕ್ಕೆ ಅವಮಾನ. ಹಾಗಾಗಿ ನೀವೆಲ್ಲ ಕೇಳಿದ ರೀತಿಯಲ್ಲಿ ಹೇಳಿರುವಂಥದ್ದು ಖಂಡನೀಯ. ಅದಕ್ಕೋಸ್ಕರ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರನ್ನು ತಕ್ಷಣ ಕಾನೂನಿನ ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಜೈಲಿಗೆ ಅಥವಾ ಯಾವ ರೀತಿಯಲ್ಲಿ ಅವರನ್ನು